ಭಾರತೀಯ ಪರಂಪರೆ ಯಾವತ್ತಾದ್ರೂ ಹೇಡಿಗಳಂತಿತ್ತ? ನಾವು ಕುರುಕ್ಷೇತ್ರ ಯುದ್ಧ ಮಾಡಿದವರು, ಯುದ್ಧ ಗೊತ್ತಿತ್ತು ನಮ್ಗೆ, ಯುದ್ಧ ಹೊಸ್ತೇನಾಗಿರ್ಲಿಲ್ಲ. ನಮ್ಮಲ್ಲಿ ಎಲ್ಲ ತರದ ಯುದ್ಧ ಕಲೆ ಇದ್ದಾಗ, ಚಾಣಕ್ಯನಂತ ಶ್ರೇಷ್ಠ ವ್ಯಕ್ತಿಗಳು ಎಲ್ಲ ಇರುವಾಗ ಇವರ ಆಕ್ರಮಣವನ್ನ ತಡೆಯಲಾಗದೆ ಈ ತರ ಹೇಡಿಗಳಂತೆ ಇದ್ದಿದ್ ಯಾಕೆ? ಎಲ್ಲಿ ಹೋಯ್ತು ಆ ಕ್ಷಾತ್ರ ತೇಜ? ಬುದ್ಧಿಸಂನ ಪ್ರಭಾವ ಇತ್ತ? ತಮಿಳುನಾಡಿನಲ್ಲಿ ಒಬ್ಬ ಚಿಂತಕರು ಬಹಳ ಚೆನ್ನಾಗಿ ಹೇಳೋರು, ವಿ ಡೋಂಟ್ ವಾಂಟ್ ಬುದ್ಧ, ವಿ ವಾಂಟ್ ಕೃಷ್ಣ ಅನ್ನೋರು. ಕೃಷ್ಣ ಬೇಕಾಗಿದ್ದಾನೆ. ಯಾರು ಗಾಂಡೀವವನ್ನ ಯುದ್ಧ ಮಾಡೋ, ಯುದ್ಧ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ನಿಂದು ವೈರಾಗ್ಯ ಅಲ್ಲ, ಷಂಡತನ ನಿಂದು ಅಂತ ಅರ್ಜುನನಿಗೆ ಹೇಳ್ತಾರಲ್ಲ, ಕ್ಲೈಬ್ಯಮ್ಮಾಸ್ಮಗಮ ಪಾರ್ಥ ಅಂತ. ಆ ಕೃಷ್ಣ ಇವತ್ತು ಬೇಕಾಗಿದ್ದಾನೆ ಅಂತ ಹೇಳೋದು ಈ ರೀಸನ್ ನಿಂದಾಗಿ ಅಂತ. ಸಾವರ್ಕರ್ ತಮ್ಮ 6 ಗ್ಲೋರಿಯಸ್ ಎಪೋಕ್ಸ್ ಆಫ್ ಇಂಡಿಯಾದ ಕೃತಿಯಲ್ಲಿ ತುಂಬಾ ಸ್ಪಷ್ಟವಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ಈ ದೇಶಕ್ಕೆ ಗೋರಿ ಗಜನಿಯರ ಆಕ್ರಮಣಕ್ಕೆ ನೀವ್ ಹೀಗ್ ಬರ್ಬೋದು, ಹೀಗ್ ಮಾಡ್ಬೋದು ಅಂತ ಆಹ್ವಾನಿಸಿದ್ದು ಇದೇ ಬುದ್ಧಿಸ್ಟ್ ಪರಂಪರೆಗೆ ಸೇರಿರುವುದು.